ಕಟ್ಟೋ ಮನೆ ನಿರ್ಮಿಸೋ ಕಟ್ಟಡ ಸುಂದರವಾಗಿರಬೇಕು ಅನ್ನೋದು ಎಲ್ಲರ ಆಸೆ. ಆದರೆ ಅದನ್ನ ನಿರ್ಮಿಸೋಕೆ ಬೇಕಾದ ಸಾಮಗ್ರಿಗಳನ್ನ ಹೊಂದಿಸುವುದೇ ಒಂದು ಸಾಹಸ. ಯಾಕಂದ್ರೆ ಎಲ್ಲಾ ಸಾಮಗ್ರಿಗಳು ಒಂದೇ ಮಳಿಗೆಯಲ್ಲಿ ಸಿಗೋದಿಲ್ಲ. ಆದ್ರೆ ಈಗ ಸಮಸ್ಯೆಗೆ ಪರಿಹಾರ ನೀಡೋಕೆ ಪುತ್ತೂರಿಗೆ ಕಾವೇರಿ ಸೇಲ್ಸ್ ಮಳಿಗೆ ಲಗ್ಗೆ ಇಟ್ಟಿದೆ. ಏನಿದು ಗುಡ್ ನ್ಯೂಸ್ ಅಂತೀರಾ? ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮನೆ ಪ್ರೀತಿಗೆ, ಕನಸಿಗೆ, ಜೀವನಕ್ಕೆ ಆರಂಭ ನೀಡೋ ಜಾಗ, ಸಂಬಂಧಗಳು ಬೆಳೆಯುವ, ಸಂಬಂಧಗಳು ಕೂಡುವ ನಿವಾಸ. ಅಂತಹ ಮನೆ ಸುಂದರವಾಗಿರ್ಬೇಕು ಅನ್ನೋದೇ ಎಲ್ಲರ ಕನಸು. ಒಮ್ಮೆ ಕಟ್ಟೋ ಮನೆ 100 ಕಾಲ ಹಾಗೆ ಉಳಿಬೇಕು ಅನ್ನೋದೇ ಎಲ್ಲ ಮನೆ ಮಾಲೀಕರ ಆಸೆ. ಆ ಕನಸು ನನಸಾಗಬೇಕು ಅಂದ್ರೆ ನೀವು ಮನೆ ಕಟ್ಟುವಾಗ ಮನೆಗೆ ಬೇಕಾದ ಸಂಪೂರ್ಣ ಸಾಮಗ್ರಿಗಳನ್ನು ಕಾವೇರಿ ಸೇಲ್ಸ್ ನಿಂದ ಪರ್ಚೇಸ್ ಮಾಡಬೇಕು. ಯಾವುದಿದು ಹೊಸ ಕಾವೇರಿ ಸೇಲ್ಸ್? ಇಷ್ಟಕ್ಕೂ ಕಾವೇರಿ ಸೇಲ್ಸ್ ಇರೋದಿಲ್ಲಿ, ಅದನ್ನ ಹೇಳ್ತೀವಿ ಕೇಳಿ. ಎಸ್ ವೀಕ್ಷಕರೇ, ನೀವು ನೋಡ್ತಾ ಇರೋ ಈ ದೃಶ್ಯ ಕಾವೇರಿ ಸೇಲ್ಸ್ ಮಳಿಗೆಯದ್ದು. ಪುತ್ತೂರಿನ ಪರ್ಲಡ್ಕ ಬೈಪಾಸ್ ಜಂಕ್ಷನ್ ಬಳಿ ಇಂದು ವರದರಾಜ್ ಪ್ರಭು ಅವರ ಮಾಲಕತ್ವದಲ್ಲಿ ಈ ಮಳಿಗೆ ಶುಭಾರಂಭಗೊಂಡಿದೆ. ಪುತ್ತೂರು ತಾಲೂಕಿನ ಶಾಸಕರಾದ ಸಂಜೀವ ಮಠಂದೂರು ಅವರು ಈ ಮಳಿಗೆಯನ್ನ ಉದ್ಘಾಟಿಸಿದ್ದಾರೆ. ಕಾರ್ಕಳದ ಅರ್ಚಕರಾದ ವೇದಮೂರ್ತಿ ಕೃಷ್ಣ ಭಟ್ ಅವರು ದೀಪ ಪ್ರಜ್ವಲಿಸಿ ಮಳಿಗೆಗೆ ಚಾಲನೆಯನ್ನ ನೀಡಿದ್ದಾರೆ. ಈ ಮಳಿಗೆ ಶುಭಾರಂಭ ಕಾರ್ಯಕ್ರಮದಲ್ಲಿ ಪುತ್ತೂರು ನಗರಸಭಾ ಅಧ್ಯಕ್ಷರಾದ ಜೀವನ್ಧರ ಜೈನ್, ಪುತ್ತೂರು ನಗರಸಭಾ ಮಾಜಿ ವಿಪಕ್ಷ ನಾಯಕ ಎಚ್ ಮಹಮ್ಮದ್ ಅಲಿ, ಸಾಜಾ ರಾಧಾಕೃಷ್ಣ ಆಳ್ವ, ರಾಧಾಕೃಷ್ಣ ಬೋರ್ಕರ್, ಪುತ್ತೂರು ತಹಶೀಲ್ದಾರ್ ರಮೇಶ್ ಬಾಬು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಚಂದದ ಮನೆಗೆ ಅಂದದ ವಿನ್ಯಾಸವನ್ನ ನೀಡಲು, ಅಂದದ ಕಟ್ಟಡಕ್ಕೆ ಸುಭದ್ರತೆಯನ್ನ ನೀಡಲು, ನೋಡುವಾಗಲೇ ಕಣ್ಣು ಕೊಕ್ಕುವಂತಹ ಬಿಲ್ಡಿಂಗ್ ಗಳನ್ನ ನಿರ್ಮಿಸಲು ಬೇಕಾದ ಎಲ್ಲ ರೀತಿಯ ಸಾಮಗ್ರಿಗಳು ಇಲ್ಲಿ ಲಭ್ಯವಿದೆ. ಹಾಗಾದ್ರೆ ಇಲ್ಲಿ ಯಾವೆಲ್ಲ ಸಾಮಗ್ರಿಗಳು ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಪರ್ಲಡ್ಕ ಬೈಪಾಸಿನ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ಆರಂಭ ಆದಂಥ ವರದರಾಜ ಪ್ರಭುಗಳ ಕಾವೇರಿ ಸೇಲ್ಸ್ ಎನ್ನುವಂಥ ಮಳಿಗೆ ಒಂದು ಮನೆ ಕಟ್ಟುವವರಿಗೆ, ಇನ್ನು ಕೃಷಿ ವರ್ಗದವರಿಗೆ ಏನೇನು ತನ್ನ ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಅಗತ್ಯವಾದಂಥ ಸಾಮಗ್ರಿಗಳು ಬೇಕೋ ಆ ಎಲ್ಲ ಸಾಮಗ್ರಿಗಳನ್ನು ಒಂದೇ ಮಳಿಗೆಯಲ್ಲಿ ಕೊಡುವಂಥ ಕೆಲಸವನ್ನು ಇವತ್ತು ಈ ಕಾವೇರಿ ಸೇಲ್ಸಿನ ಮುಖಾಂತರ ಮಾಡಿದ್ದಾರೆ. ಬಹುಶಃ ನಾನು ಕಂಡುಕೊಂಡ ಹಾಗೆ ಪುತ್ತೂರಿನಲ್ಲಿ ಒಂದೇ ಸೂರಿನ ಅಡಿಯಲ್ಲಿ ಮನೆ ಕಟ್ಟಲಿಕ್ಕೂ, ಕೃಷಿ ಕಾರ್ಯಕ್ಕೂ, ತನ್ನ ದಿನನಿತ್ಯದ ಗೃಹ ಬಳಕೆಗೂ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಒಂದೇ ಕಡೆಯಲ್ಲಿ ಕೊಡುವಂಥ ಕೆಲಸ ಮಾಡಿ ಇವತ್ತು ಜನರಿಗೆ ಮೂಲಭೂತ ಸೌಲಭ್ಯದ ಆ ಒಂದು ಕೆಲಸವನ್ನು ಇವತ್ತು ಈ ಒಂದು ಬೈಪಾಸಲ್ಲಿ ಮಾಡಿ ವಿಶಾಲವಾದಂಥ ಜಾಗದಲ್ಲಿ ವಿಶಾಲವಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇರುವಂಥ ಮತ್ತು ಆರಾಮದಾಯಕವಾಗಿ ತಾವೇ ಆಯ್ಕೆ ಮಾಡಿ ಆ ಒಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥ ವ್ಯವಸ್ಥೆ ಇರುವಂಥ ಈ ಒಂದು ಕಾವೇರಿ ಸೇಲ್ಸ್ ಮುಂದಿನ ದಿನಗಳಲ್ಲಿ ಜನರ ವಿಶ್ವಾಸ ಗಳಿಸಿ ಜನರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ ಒದಗಿಸಿಕೊಡುವಂಥ ಕೆಲಸವನ್ನು ನಮ್ಮ ವರದರಾಜ ಪ್ರಭುಗಳು ಮಾಡ್ತಾರೆ. ಅವರೊಬ್ಬರು ಯಶಸ್ವಿ ಉದ್ಯಮಿಗಳು. ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ತಾಲೂಕಲ್ಲಿ ಇಂಥ ಮಳಿಗೆಗಳನ್ನು ಆರಂಭ ಮಾಡಿ ಜನರ ಪ್ರೀತಿ ವಿಶ್ವಾಸವನ್ನು
ಗಳಿಸುವ ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ಪುತ್ತೂರಿನ ಜನತೆ ಈ ಒಂದು ಕಾವೇರಿ ಸೇಲ್ಸ್ಗೆ ಮಳಿಗೆಗೆ ಹೋಗಿ ತಮ್ಮ ಅಗತ್ಯ ವಸ್ತುಗಳನ್ನು ಖರೀದಿ ಮಾಡುವ ಮುಖಾಂತರ ಈ ಉದ್ಯಮವನ್ನು ಬೆಳೆಸಬೇಕು. ಅದೇ ರೀತಿ ಮಾಲಿಂಗೇಶ್ವರ ದೇವರು ಈ ಒಂದು ಸಂಸ್ಥೆಯ ಮಾಲೀಕರಿಗೂ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದಕ್ಕೆ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಮಾಡಲಿಕ್ಕೆ ಅನುಗ್ರಹವನ್ನು ಕೊಡಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ನೋಡಿದ್ರಲ್ಲ ವೀಕ್ಷಕರೇ, ಕಾವೇರಿ ಸೇಲ್ಸ್ನಲ್ಲಿ ಯಾವೆಲ್ಲ ಸಾಮಗ್ರಿಗಳು ಇದೆ ಅಂತ. ಸತತ 20 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ತಮ್ಮ ಸೇವಾ ಮಳಿಗೆಯನ್ನು ತೆರೆದ ವರದರಾಜ್ ಪ್ರಭು ಅವರು ಯಶಸ್ವಿ ಉದ್ಯಮಿಯಾಗಿ ತಮ್ಮ ಅತ್ಯುತ್ತಮ ಸೇವೆಯ ಮೂಲಕ ಜನರ ನಂಬಿಕೆಯನ್ನ ಪಡೆದಿದ್ದಾರೆ. ಈಗ ಪುತ್ತೂರಿನಲ್ಲೂ ತಮ್ಮ ಮಳಿಗೆಯನ್ನ ತೆರೆದು ಪುತ್ತೂರಿನ ಜನರಿಗೆ ಒಂದೇ ಸೂರಿನಡಿ ಕಟ್ಟಡ ನಿರ್ಮಾಣದ ಎಲ್ಲಾ ಸಾಮಗ್ರಿಗಳು ಹಾಗೆ ಕೃಷಿ ಸಾಮಗ್ರಿಗಳು ಸಿಗೋ ಹಾಗೆ ಮಾಡಿದ್ದಾರೆ. ಇಲ್ಲಿರುವ ಎಲ್ಲಾ ಸಾಮಗ್ರಿಗಳು ಬ್ರಾಂಡೆಡ್. ಅಂಬುಜ ಸಿಮೆಂಟ್, JSW ಕೊಲೊರೋನ್, JSW ಸ್ಟೀಲ್, ಏಷ್ಯನ್ ಪೇಂಟ್ಸ್, ಸನ್ರೈಸ್, ವಿಸಾಕ ಇಂತಹ ಫೇಮಸ್ ಕಂಪನಿಗಳ ಸಿಮೆಂಟ್, ಪೇಂಟ್ಸ್, ಅಲ್ಯೂಮಿನಿಯಂ ಲ್ಯಾಡರ್, ಕಲರ್ ಶೀಟ್ಸ್, ಬಾತ್ರೂಮ್ ಫಿಟ್ಟಿಂಗ್ಸ್, ಪೈಪ್, ಡ್ರಿಪ್ ಇರಿಗೇಷನ್ ಪೈಪ್ಗಳು ಇಲ್ಲಿ ಲಭ್ಯವಿದೆ. ನಾವೊಂದು ಪುತ್ತೂರಿಯಲ್ಲಿ ಒಂದು ಕಟ್ಟಡ ಸಾಮಗ್ರಿಗಳ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೇವೆ. ಎಲ್ಲರ ಸಹಕಾರವನ್ನು ಇದಕ್ಕೆ ಕೋರ್ತಾ ಇದ್ದೇನೆ. ಇದರಲ್ಲಿ ಸಾಧಾರಣ ಒಂದು ಕಟ್ಟಡ ಸಾಮಗ್ರಿಗಳು, ಕೃಷಿಗೆ ಸಂಬಂಧಪಟ್ಟದ್ದು ಸಾಮಗ್ರಿಗಳು ಮಿತ ದರದಲ್ಲಿ ಕೊಡುವಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಾಧಾರಣ 120 ಟನ್ಗೆ ಸಾಮರ್ಥ್ಯ ಇರುವ ವೇ ಬ್ರಿಡ್ಜ್ ಸ್ಕೇಲನ್ನು ಸಹ ಇಲ್ಲಿ ಸಾರ್ವಜನಿಕ ನಾವು ಉಪಯೋಗಕ್ಕೆ ಮೀಸಲಿಡುತ್ತೇವೆ. ಈಗ ಒಂದು ಸಪ್ರೇಟ್ ಟ್ಯಾಂಕ್ ಅದು ಬಂದಿದೆ, ಸಾಧಾರಣ ಟಾಯ್ಲೆಟ್ ಪಿಟ್ ಅಂತ. ಇದರಲ್ಲಿ ನೀರು, ನಾವು ಟಾಯ್ಲೆಟಿಂದ ಹೋದ ನೀರು ಪ್ಯೂರಿಫೈ ಆಗಿ ಹೊರಗೆ ಬರೋದು, ಇದೊಂದು ಸಾರ್ವಜನಿಕ ಅತ್ಯುತ್ತಮವಾಗಿರುವಂತ ಭಾವಿಸ್ತೇನೆ. ಅಂತೂ ಪುತ್ತೂರಿನಲ್ಲಿ ಇನ್ನು ಯಾವುದೇ ಕಟ್ಟಡ ನಿರ್ಮಿಸೋದಿದ್ರು, ಮನೆ ಕಟ್ಟೋದಿದ್ರು, ಕೃಷಿ ಉಪಕರಣಗಳು ಬೇಕು ಅಂದ್ರೂ ಕಾವೇರಿ ಸೇಲ್ಸ್ ಮಳಿಗೆಗೆ ಹೋದ್ರೆ ಆಯ್ತು. ಯಾವುದೇ ಸುತ್ತಾಟಗಳಿಲ್ಲದೆ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿ ಅತ್ಯುತ್ತಮ ಗುಣಮಟ್ಟದಲ್ಲಿ ಇಲ್ಲಿ ಸಿಗುತ್ತೆ. ಮಧುಶ್ರೀ, ಕಹಳೆ ನ್ಯೂಸ್, ಪುತ್ತೂರು.